ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಜಗದೊಡೆಯ ಶಿವ ಎಲ್ಲರನ್ನ ಕಾಯುವಂತಹ ಶಕ್ತಿ. ಹಾಗೆ ಶಿವನ ಮೃತ್ಯುಂಜಯ ಯಾಗಕ್ಕೆ ಅದದ್ದೇ ಆದಂತಹ ಇತಿಹಾಸ ಇದೆ. ಹಾಗೆ ಎಲ್ಲರೂ ಬಹಳ ಭಕ್ತಿಯಿಂದ ಮಾಡುವಂತಹ ಯಾಗ ಅದು. ಸಾವನ್ನೇ ಗೆಲ್ಲುವಂತಹ ಶಕ್ತಿ, ಸಾವಿನಿಂದ ಪಾರಾಗುವಂತಹ ಶಕ್ತಿ, ನಮ್ಮ ಆಯಸ್ಸನ್ನ ವೃದ್ಧಿಸುವಂತಹ ಶಕ್ತಿ ಆ ಒಂದು ಯಾಗಕ್ಕಿದೆ ಅಂತ ಎಲ್ಲರೂ ನಂಬ್ತಾರೆ. ಅದು ನಿಜ ಕೂಡ. ಹಾಗೆ ಶಿವನ ಈ ಒಂದು ವಿಶೇಷವಾದಂತಹ ಯಾಗ ಏನಿದೆ, ಶ್ರೀ ಆದಿಶಕ್ತಿ ಭುವನೇಶ್ವರಿ ಆದಿನಾಥ ಸಿದ್ಧಪೀಠ ರಿಜಿಸ್ಟರ್ಡ್ ಸೂಟರಪೇಟೆ ಕಂಕನಾಡಿ ಮಂಗಳೂರು ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶಿವನ ಭಕ್ತರೆಲ್ಲರೂ ಸೇರಿ ಶಿವನ ಆರಾಧನೆಯ ಜೊತೆಗೆ ಮೃತ್ಯುಂಜಯ ಯಾಗವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು. ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತಹ ಭಾವನೆ ಒಂದೇ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಥವಾ ಆಯಸ್ಸು ವೃದ್ಧಿಯಾಗಬೇಕು. ನಮ್ಮ ಮನೆಯವರು ಅಥವಾ ನಮ್ಮ ಸುತ್ತಮುತ್ತಲಿನವರು ಪ್ರತಿಯೊಬ್ಬರು ಬೇಡ್ಕೊಳ್ಳುವಂತಹ ಈ ಒಂದು ಪ್ರಾರ್ಥನೆ ಈ ಯಾಗದಿಂದ ನೆರವೇರಿದ್ರೆ ಅದೊಂದು ಎಷ್ಟು ನೆಮ್ಮದಿ ಅಲ್ವಾ. ಶಿವನ ಈ ಯಾಗ ಸಾಮಾನ್ಯವಾದ ಯಾಗವಂತೂ ಅಲ್ವೇ ಅಲ್ಲ. ಎಂತಹದ್ದೋ ದೊಡ್ಡ ದೊಡ್ಡ ಗಂಡಾಂತರಗಳಿಂದ ಬಚಾವು ಮಾಡಿ ಕಾಪಾಡಿದಂತಹ ಶಕ್ತಿ ಈ ಯಾಗಕ್ಕಿದೆ ಅಂತ ಎಲ್ಲರೂ ನಂಬ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಹಾಗೆ ಶಿವನ ಮೃತ್ಯುಂಜಯ ಯಾಗ ಸಾರ್ವಜನಿಕವಾಗಿ ನಡೆದಿರುವಂತದ್ದು ಎಲ್ಲಾ ಭಕ್ತರ ಒಂದು ದೊಡ್ಡ ಯೋಚನೆ, ಹಾಗೆ ಭಯವನ್ನ ದೂರ ಮಾಡಿದ್ದಂತೂ ಸುಳ್ಳಲ್ಲ. ವಿಶ್ವಂ ವಿಷ್ಣುರ್ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃದ್ಭೂತ ವೃದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪು ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವ ಶಿವಸ್ಥಾಣುರ್ಭೂತಾಧಿನ್ನಿಧಿರವ್ಯಯಃ ಸಂಭವೋ ಭಾವನೋ ಭಟ್ಟ ಪ್ರಭವಾ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶಃ ಪದ್ಮನಾಭೋಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಟಸ್ಥವಿರೋ ಧ್ರುವಃ ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರೀಕಕುದ್ಧಾಮ ಪವಿತ್ರಂ ಮಂಗಲಂ ಪರಂ ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧಶ್ಯ ಕೃತಜ್ಞಃ ಕೃತಿರಾತ್ಮವಾನ್ ಸುರೇಶಃ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ ಅಜಃ ಸರ್ವೇಶ್ವರಃ ಸಿದ್ಧಾ ಸಿದ್ಧಿ ಸರ್ವಾದುರಚ್ಯುತಃ ವೃಷಾಕಪಿರಮೇಯಾತ್ಮಾ ಸರ್ವಯೋಗ ವಿನಿಶ್ಚಿತಃ ವಸುರ್ವಸುಮನಾಃ ಸತ್ಯಾ ಸಮಾತ್ಮಾ ಸಂಮಿತಾ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ ರುದ್ರೋ ಬಹುಶಿರಾ ಬಭ್ರೂ ವಿಶ್ವಯೋನಿ ಶುಚಿಶ್ರವಾಃ ಅಮೃತಃ ಶಾಶ್ವತಃ ಸ್ಥಾಣುರ್ವರಾರೋಹೋ ಮಹಾತಪಾಃ ಸರ್ವಗಃ ಸರ್ವವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ಕವಿಃ ಲೋಕಾಧ್ಯಕ್ಷಃ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮಾ ಚತುರ್ವ್ಯೂಹ ಚತುರ್ದಂಷ್ಟ್ರಾ ಚತುರ್ಭುಜಃ ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತಾ ವಿಶ್ವಯೋನಿ ಪುನರ್ವಸುಃ ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತಃ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ महाबुद्धिर्महावीर्यो महाशक्तिर्महाद्युतिः
अनिर्देशबहु श्रीमानमेयात्मा महादृजकम् महेश्वासो महीभर्ता श्रीनिवासः सताङ्गतिः अनिरुद्धासुरानन्दो गोविन्दो गोविन्दाम्पतिः मरीचिर्दमनोहंसः सुपर्णो भुजगोत्तमः हिरण्यनाभः सुतपा पद्मनाभः प्रजापतिः अमृत्युः सर्वदृक्सिंहासन्धाता सन्धिमान्तिरः अजो दुर्मर्षणः शास्ता विश्रुतात्मा सुरारिः गुरुर्गुरुतमो धामा सत्यः सत्यप्रक्रमः निमिषो निमिषः सग्विवाचस्पतिरुदारदीः अग्रनेर्ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपादम् आवर्तनो निवृत्तात्मा संवृतः सम्प्रमर्दनः अह संवर्तको वह्निरनिलो धरणीधरः सुप्रसादः प्रसन्नात्मा विश्वधग् विश्वभुग् विभुः सत्कर्ता सत्कृतः साधुर्जह्नुर्नारायणो नरः असङ्ख्येयो प्रमेयात्मा विशिष्टशिष्टकृच्युतिः सिद्धार्थः सिद्धसङ्कल्पः सिद्धिदः सिद्धिसाधनः वृषाही वृषभो विष्णुर्वृषपर्वा वृषोदरः वर्धनो वर्धमानश्च विविक्तः श्रुतिसागरः सुभुजो दुर्धरो वाग्मी महेन्द्रो वसुदो वसुः नैकरूपो बृहद्रूपा शिपिविष्टप्रकाशनः ओजस्तेजोद्युतिधरः प्रकाशात्मा प्रतापनः ऋद्धस्पष्टाक्षरो मन्त्रश्चन्द्रांशुर्भास्करद्युतिः अमृतांशुद्भवो भानुशशबिन्दुसुरेश्वरः औषधं जगतः सेतु सत्यधर्मपराक्रमः भूतभव्यभवन्नाथः पावनः पावनो नलः कामः कामकृत्कान्तः कामः कामप्रदप्रभुः युगादिकृत्युगावर्तो नैकमायो महाशनः अदृश्यो व्यक्तरूपश्च सहस्रजिदनन्तजित् इष्टो विशिष्टशिष्टेष्ठा शिखण्डी नहुषो वृषः क्रोधः क्रोधकृत्कर्ता विश्वबाहुर्महीधरः अच्युतः प्रदितः प्राणः प्राणदो वासवानुजः अपामिधिरधिष्ठानमप्रमत्तः प्रतिष्ठितः स्कन्दः स्कन्दधरो दुर्यो वरदो वायुवाहनः वासुदेवो बृहद्भानुरादिदेवः पुरन्दरः अशोकस्तारणस्तारः शूरः शौरिर्जनेश्वरः अनुकूलशतावर्ता पद्मी पद्मनिभीक्षणः पद्मनाभोरविन्दाक्ष पद्मगर्भा शरीरभृत महर्दिरुद्धो वृद्धात्मा महक्षो गरुडध्वजः अतुलशरभो भीमः समयज्ञो हविर्हरिः सर्वलक्षणलक्षण्यो लक्ष्मीवान् समितिञ्जयः विक्षरो रोहितो मार्गो हेतुर्दामोदरः सः महीधरो महाभागो वेगवानमिताशनः उद्भवः शोभनो देवः श्रीगर्भा परमेश्वरः करणं कारणं कर्ता विकर्ता गहनो गुहां व्यवसायो व्यवस्थानः संस्थानस्थानदो ध्रुवः हरर्दि परमस्पष्ट स्तुष्टपुष्टसुभीक्षणः रामो विरामो विरतो मार्गो नेयो नयो नयः वीरः शक्तिमतां श्रेष्ठो धर्मो धर्मविदुत्तमः सन्न्यासकृच्छमा शान्तो निष्ठा शान्तिपरायणम् शुभाङ्गा शान्तिदसृष्टा कुमुदा कुवलेशयः गोहितो गोपतिर्गोप्ता वृषभाक्षो वृषप्रियः अनिवर्ती निवृत्तात्मा संक्षेप्ता क्षेमकृच्छिवः श्रीवत्सवक्षा श्रीवासः श्रीपतिः श्रीमताम्बरः श्रीधः श्रीशः श्रीनिवासः श्रीनिधिः श्रीविभावनः श्रीधरः श्रीकरः श्रेयः श्रीमान् लोकत्रयाश्रया चा
Oh
ಜಾಗಕ್ಕೆ ನೇರವಾಗಿ ಹೋಗಿ ಭೇಟಿ ಕೊಟ್ಟು ಶಿವನ ಆಶೀರ್ವಾದ ಪಡೀಲಿಕ್ಕೆ ಯಾರಿಗೆ ಅಸಾಧ್ಯವಾಗಿದೋ ಅವರೆಲ್ಲರಿಗೂ ಕೂಡ ಯಾಗವನ್ನ ಭಕ್ತಿ ಸಂಜೀವಿನಿ ವಾಹಿನಿ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಭಕ್ತಿ ಸಂಜೀವಿನಿಯ ಅಫಿಷಿಯಲ್ ವೆಬ್ಸೈಟ್ ಈಗ ಲಾಂಚ್ ಆಗಿದೆ. ಹಾಗಾಗಿ ಭಕ್ತಿ ಸಂಜೀವಿನಿ ವಾಹಿನಿಗೆ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದರ ದುಪ್ಪಟ್ಟು ಪ್ರೀತಿಯನ್ನ ಭಕ್ತಿ ಸಂಜೀವಿನಿ ವೆಬ್ಸೈಟ್ ಮೇಲೂ ಕೂಡ ತೋರಿಸಿ. ಭಕ್ತಿ ಸಂಜೀವಿನಿ ವಾಹಿನಿಯನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಭಕ್ತಿ ಸಂಜೀವಿನಿಯ ಸಬ್ಸ್ಕ್ರೈಬರ್ಸ್ ಭಕ್ತಿ ಸಂಜೀವಿನಿಯ ವೆಬ್ಸೈಟ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾರ್ಯಕ್ರಮ ನೋಡಿದ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಸಲ್ಮೇಲೆ.